ईद-मिलाद ಹಬ್ಬದ ಪ್ರಯುಕ್ತ ಮೆರವಣಿಗೆಯಲ್ಲಿ ದಣಿದವರಿಗೆ ಸ್ಥಳೀಯ ಹಿಂದೂ ಬಾಂಧವರು ಮಜ್ಜಿಗೆಯನ್ನು ವಿತರಿಸಿ ದಣಿವಾರಿಸಿ ಸೌಹಾರ್ದತೆ ಮೆರೆದ ಅಪರೂಪದ ಘಟನೆ ವರದಿಯಾಗಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮದಿನಾಚರಣೆ ಅಂಗವಾಗಿ ತಾಲೂಕಿನ ವಿವಿಧೆಡೆ ಮುಸ್ಲಿಂ ಬಾಂಧವರು ಮೆರವಣಿಗೆ ನಡೆಸಿ ಸಂಭ್ರಮಾಚರಿಸಿಕೊಂಡರು. ಹೆಮ್ಮಾಡಿ ಸಂತೋಷ್ ನಗರದ ರಹಮಾನಿಯಾ ಜುಮಾ ಮಸೀದಿಯಿಂದ ಮೆರವಣಿಗೆಯ ಮೂಲಕ ಸಾಗಿ ಬಂದ ಮುಸ್ಲಿಮರಿಗೆ ಹೆಮ್ಮಾಡಿ ಸಂತೋಷ್ ನಗರ ಬಸ್ ನಿಲ್ದಾಣದ ಸಮೀಪ ನಾಗರಿಕ ಹಿತರಕ್ಷಣಾ ವೇದಿಕೆಯ ಸದಸ್ಯರು ಸಿಹಿ ತಿಂಡಿ ಹಂಚಿ ಮಜ್ಜಿಗೆ ವಿತರಿಸಿದ್ರು. ಪರಸ್ಪರ ಹಸ್ತಲಾಘವ ಕೊಟ್ಟು ಅಪ್ಪಿಕೊಳ್ಳುವುದರ ಮೂಲಕ ಈದ್ ಮಿಲಾದ್ ಶುಭಾಶಯವನ್ನ ಕೋರಿದ ಹಿಂದೂ ಬಾಂಧವರಿಗೆ ಮುಸ್ಲಿಮರು ಧನ್ಯವಾದ ಅರ್ಪಿಸಿದ್ರು. ನಾಗರಿಕ ಹಿತರಕ್ಷಣಾ ವೇದಿಕೆ ಹೆಮ್ಮಾಡಿ ವತಿಯಿಂದ ನಾವು ಈ ವರ್ಷ ಈದ್ ಮಿಲಾದ್ ಪ್ರಯುಕ್ತ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯವನ್ನು ಕೋರ್ತಿದ್ದೇವೆ. ಪ್ರತಿ ವರ್ಷ ನಮ್ಮ ಗಣೇಶೋತ್ಸವ ಮೆರವಣಿಗೆ ಇದೇ ದಾರಿಯಲ್ಲಿ ಸಾಗ್ತದೆ, ಮುಸ್ಲಿಂ ಏರಿಯಾದಲ್ಲಿ ಸಾಗ್ತದೆ. ನಮಗೂ ಕೂಡ ಅವರು ತುಂಬ ಹೃದಯದ ಸಹಕಾರನ ನೀಡ್ತಾ ಬಂದಿದ್ದರು. ಈ ಮೊದಲಿಂದ ತಂಪು ಪಾನೀಯ ಎಲ್ಲ ವಿತರಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಈ ವರ್ಷ ನಮ್ಮ ನಾಗರಿಕ ಹಿತರಕ್ಷಣೆ ವೇದಿಕೆ ವತಿಯಿಂದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಮೊಸರು ಮತ್ತು ಸಿಹಿ ತಿಂಡಿ, ಮಜ್ಜಿಗೆ ಮತ್ತು ಸಿಹಿ ತಿಂಡಿಯನ್ನು ವಿತರಣೆ ಮಾಡಿದ್ದೇವೆ. ಈ ವೇಳೆಯಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಪ್ರಮುಖರಾದ ಜನಾರ್ದನ ಕೋಟ್ಯಾನ್, ಕೃಷ್ಣ ಕೋಟ್ಯಾನ್, ರವಿ ಪೂಜಾರಿ, ಪ್ರಶಾಂತ್ ಪೂಜಾರಿ, ರತ್ನಾಕರ್ ಭಂಡಾರಿ, ಸಂತೋಷ್ ಕೋಟ್ಯಾನ್, ಉಮೇಶ್ ಎನ್ಸಿ, ಉಮೇಶ್ ದೇವಾಡಿಕ, ರಾಘವೇಂದ್ರ ಭಟ್, ಚಿನ್ಮಯ್ ಪೂಜಾರಿ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.